ಸುರತ್ಕಲ್ನ ಹೃದಯ ಭಾಗವಾದ ಅಬಿಶ್ ಮಾಲ್ನಲ್ಲಿ ಗ್ಯಾಲಕ್ಸಿ ಮಲ್ಟಿಪ್ಲೆಕ್ಸ್ ಸಿನಿಮಾ ಥಿಯೇಟರ್ ಶುಭಾರಂಭಗೊಂಡಿತು. 3 ಸಿನಿಮಾ ಹಾಲ್ಗಳು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿರ್ಮಿಸಿದ್ದು, ಇಂದು ನೂತನ ಚಿತ್ರಮಂದಿರ ಉದ್ಘಾಟನೆಗೊಂಡಿತು. ಸುರತ್ಕಲ್ನ ಹೃದಯ ಭಾಗದಲ್ಲಿ ಗ್ಯಾಲಕ್ಸಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಶುಭಾರಂಭಗೊಂಡಿದ್ದು, ನೂತನ ಚಿತ್ರಮಂದಿರವನ್ನು ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿಯವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ಚಿತ್ರಮಂದಿರದ ಫಸ್ಟ್ ಸ್ಕ್ರೀನ್ ಅನ್ನು ಶಾಸಕ ಡಾ ವೈ ಬರಶೆಟ್ಟಿ ಉದ್ಘಾಟಿಸಿದರು. ಸೆಕೆಂಡ್ ಸ್ಕ್ರೀನ್ ಅನ್ನು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, 3ನೇ ಸ್ಕ್ರೀನ್ ಅನ್ನು ವೈಟ್ ಹೌಸ್ನ ಸ್ಥಾಪಕರಾದ ಕೊರಾಯಿನಿ ರಸ್ಕೀನಾ ಅವರು ಉದ್ಘಾಟಿಸಿದರು. ನಂತರ ನಾಡೋಜ ಡಾ ಜಿ ಶಂಕರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಚಿತ್ರಮಂದಿರಕ್ಕೆ ಶುಭ ಹಾರೈಸಿದರು. ಮಂಗಳೂರಿಗೆ ಹೋಗಬೇಕಾಗಿತ್ತು, ಐನಾಕ್ಸ್ ಥಿಯೇಟರ್ನಲ್ಲಿ ಸಿನಿಮಾ ನೋಡಬೇಕಾದ್ರೆ 3 ಇದನ್ನ ಇಲ್ಲಿ ಮಾಡಿದ್ದಾರೆ ಥಿಯೇಟರ್ಗಳನ್ನ. ಖಂಡಿತ ಒಂದು ಸುಸಜ್ಜಿತವಾದ ಬೆಂಗಳೂರಿಗೆ ಏನೂ ಕಡಿಮೆ ಇಲ್ಲದಂತ ಒಂದು ಥಿಯೇಟರ್ಗಳನ್ನ ಇಲ್ಲಿ ಮಾಡಿದ್ದಾರೆ. ಸಂತೋಷ್ ಶಿವಣ್ಣ ಇತ್ತೀಚೆಗೆ ನಾನು ಹತ್ತಿರದಿಂದ ನೋಡಿದ್ದೇನೆ. ಒಳ್ಳೆಯ ಒಂದು ಹುಡುಗ, ಅವನಿಗೆ ಬಹಳಷ್ಟು ಒಂದು ಎಲೆ ಮರೆ ಕಾಯಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರು, ಮೇಯರ್ ಅವರು, ನಾವು ಎಲ್ಲರ ನನ್ನ ಸಹಕಾರ ಕೂಡ ಅವನಿಗೆ ಇರ್ತದೆ, ನಮ್ಮೆಲ್ಲರ ಸಹಕಾರ ಅವನಿಗಿರಲಿ, ಅವನು ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ತಾರೆ. ಇದೇ ವೇಳೆ ಶಾಸಕ ಡಾ ವೈ ಬರಶೆಟ್ಟಿಯವರು ಮಾತನಾಡಿ, ಬೆಳೆಯುತ್ತಿರುವ ಸುರತ್ಕಲ್ ನಗರಕ್ಕೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳ ಅಗತ್ಯವಿತ್ತು. ಅಬಿಶ್ ಮಾಲ್ನಲ್ಲಿ ಪ್ರಾರಂಭಗೊಂಡಿರುವ ಸಿನಿ ಗ್ಯಾಲಕ್ಸಿ ಆ ಕೊರತೆಯನ್ನ ನೀಗಿಸಿದೆ. ಇಲ್ಲಿನ ಜನರು ಮನೋರಂಜನೆಗಾಗಿ ದೂರದ ಮಂಗಳೂರು, ಮಣಿಪಾಲಕ್ಕೆ ಸಿನಿಮಾ ನೋಡಲು ಹೋಗುವ ಬದಲು ಈ ಸುಸಜ್ಜಿತ ಥಿಯೇಟರ್ನಲ್ಲಿ ಕುಟುಂಬ ಸಮೇತ ಸಿನಿಮಾ ವೀಕ್ಷಿಸಬಹುದು ಎಂದು ಹೇಳಿದರು. ಜೀವನ ಬಹಳ ಫಾಸ್ಟ್, ಈಗ ಲಿವಿಂಗ್ ಎ ವೆರಿ ಫಾಸ್ಟ್ ಲೈಫ್. ನಡುವಲ್ಲಿ ಈಗ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ಗೆ ಮತ್ತೊಂದಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಸಾಯಂಕಾಲ ಆಗಿರ್ತಿರುವಂತ ಹರಕೆ ಯಕ್ಷಗಾನ ಬಿಟ್ರೆ ಹತ್ತಿರದಲ್ಲಿ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕಾಗ್ತದೆ ಅಥವಾ ಟಿವಿ ಮುಂದೆ ಕೂತ್ಕೊಳ್ಬೇಕಾಗ್ತದೆ. ಅಂತ ಸಮಯದಲ್ಲಿ ಎಲ್ಲ ವ್ಯವಸ್ಥೆ ಇರುವಂತ ಫುಡ್ ಕೋರ್ಟ್ ಉಂಟು, ಎಲ್ಲ ವ್ಯವಸ್ಥೆಗಳಿರುವಂತ ಸುಸಜ್ಜಿತವಾದ 3 ಸ್ಕ್ರೀನ್ಗಳಿರುವಂತ ಥಿಯೇಟರ್ನ ಏನು ಓಪನ್ ಮಾಡಿದ್ರಿ, ಅದಕ್ಕಾಗಿ ಸುರತ್ಕಲ್ನ ಪರಿಸರದ ಜನತೆ ಪರವಾಗಿ ಬಿಲ್ಡಿಂಗ್ನ ಓನರು ಮತ್ತು ಇದನ್ನು ಓಪನ್ ಮಾಡಿದಂಥ ಸಂತೋಷ್ ಅವರು ಯಾರಿದ್ದಾರೆ, ನಿಮಗೆ ನಾನು ಧನ್ಯವಾದನ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಒಳ್ಳೆ ರೀತಿಯಿಂದ ಎಲ್ಲ ಸಂಸ್ಥೆಗಳಲ್ಲಿ ಸಹ, ಎಲ್ಲ ಬಿಸ್ನೆಸ್ಗಳಲ್ಲಿ ಸಹ, ಎಲ್ಲ ವ್ಯವಸ್ಥೆಗಳಲ್ಲಿ ಸಹ ಒಂದು ಲೀಡರ್ಶಿಪ್ ತೋರಿಸಲಿಕ್ಕೆ ಒಂದು ಅವಕಾಶ ಇರ್ತದೆ. ಈ ಬಿಸ್ನೆಸ್ನಲ್ಲಿ ನಿಮಗೆ ಲೀಡರ್ಶಿಪ್ ತೋರಿಸುವಂಥ ಅವಕಾಶ ಆ ದೇವರು ನಿಮಗೆ ಒದಗಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನ ಮಾಡ್ತಾ ನಿಮಗೆ ಎಲ್ಲರಿಗೂ ಸಹ ಶುಭವನ್ನು ಕೋರ್ತಾ. ಈ ಸಂದರ್ಭದಲ್ಲಿ ಕ್ರೆಡಿ ಅಧ್ಯಕ್ಷ ಪುಷ್ಪರಾಜ್ ಜೈನ್, ಮಂಗಳೂರು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್, ತೀರ್ಥ ಗ್ರೂಪ್ ಮಾಲಕ ವೆಂಕಟರೆಡ್ಡಿ, ಫ್ಲೋರಿನಾ ರಸ್ಕೀನ್, ಚಿತ್ರನಟ ರೂಪೇಶ್ ಶೆಟ್ಟಿ, ಕಾರ್ಪೊರೇಟರ್ಗಳಾದ ಶ್ವೇತಾ ಪೂಜಾರಿ, ನಯನ್ ಆರ್ ಕೋಟ್ಯಾನ್, ಸುಮಿತ್ರ ಕರಿಯಾ, ಸರಿತಾ, ಶೋಭಾ ರಾಜೇಶ್, ಲೋಕೇಶ್ ಬೊಳ್ಳಾಚಿ, ವರುಣ್ ಚೌಟಾ, ಸಂಸ್ಥೆಯ ಸಿನಿ ಗ್ಯಾಲಕ್ಸಿ ಪಾಲುದಾರರಾದ ಸಂತೋಷ್ ಸುವರ್ಣ, ಶಶಿಧರ್ ಕೋಡಿಕಲ್, ಪ್ರಜ್ವಲ್ ಶಶಿಧರ್, ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯ ಕೋಟ್ಯಾನ್ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.